ಮಂತ್ರಾಲಯದಿಂದ ಮಂಗಳೂರಿಗೆ ಬರ್ತಿದ್ದ ಬಸ್ನಲ್ಲಿ ಹೈಟೆಕ್ ದರೋಡೆ ನಡೆದಿದೆ. ಬಸ್ನಲ್ಲಿ ಪ್ರಯಾಣಿಕರನ್ನು ಗುರಿಯಾಗಿಸಿಕೊಂಡು 4 ಖದೀಮರು ಬರೋಬ್ಬರಿ 90 ಲಕ್ಷ ರೂಪಾಯಿ ಮೌಲ್ಯದ ಬಂಗಾರವನ್ನ ದರೋಡೆ ಮಾಡಿದ ಘಟನೆ ಕೊಪ್ಪಳ ಜಿಲ್ಲೆಯ ಹೊರವಲಯದಲ್ಲಿ ಸಂಭವಿಸಿದೆ. ಹೋಟೆಲೊಂದರ ಮುಂಭಾಗದಲ್ಲಿ ಈ ಕೃತ್ಯ ನಡೆದಿದ್ದು, ದರೋಡೆಯ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿವೆ. ಕೊಪ್ಪಳದಲ್ಲಿ ನಡೆದ ಈ 90 ಲಕ್ಷದ ಬಂಗಾರ ದರೋಡೆ ಪ್ರಕರಣ ಕೇಳಿದ್ರೆ ನೀವೂ ದಂಗಾಗ್ತೀರಾ. ಏನಿದು ಘಟನೆ? ಸಿಸಿಟಿವಿಯಲ್ಲಿ ಏನಿದೆ ನೋಡಿ. ಈ ದರೋಡೆ ಘಟನೆ ತವಾ ಪಂಜಾಬ್ ಹೋಟೆಲ್ ಮುಂಭಾಗದಲ್ಲಿ ನಡೆದಿದೆ. ರಾಷ್ಟ್ರೀಯ ಹೆದ್ದಾರಿ 63ಕ್ಕೆ ಹೊಂದಿಕೊಂಡಂತೆ ಇರುವ ತವಾ ಪಂಜಾಬ್ ಹೋಟೆಲ್. ಮಂತ್ರಾಲಯದಿಂದ ಮಂಗಳೂರು ಕಡೆಗೆ ತೆರಳುತ್ತಿದ್ದ ಸ್ಲೀಪರ್ ಕೋಚ್ ಬಸ್ ಕೊಪ್ಪಳ ಹೊರವಲಯದಲ್ಲಿ ಊಟಕ್ಕಾಗಿ ನಿಲ್ಲಿಸಲಾಗಿತ್ತು. ಆ ವೇಳೆ ಬಸ್ನಲ್ಲೇ ಮಲಗಿದ್ದ ಮಹಮ್ಮದ್ ಮತ್ತು ಇರ್ಷಾದ್ ಎಂಬ ಪ್ರಯಾಣಿಕರ ಬಳಿಯಿದ್ದ ಬಂಗಾರದ ಚೀಲವನ್ನು ಖದೀಮರು ಕಳ್ಳತನ ಮಾಡಿಕೊಂಡು ಪರಾರಿಯಾಗಿದ್ದಾರೆ. ಖದೀಮರು ಸ್ಕೆಚ್ ಹಾಕಿದ್ದು ಸಣ್ಣದಾಗಿಲ್ಲ. ಒಬ್ಬ ಕಳ್ಳ ಸಿಂಧನೂರಿನಿಂದಲೇ ಬಸ್ ಹತ್ತಿ ಪ್ಯಾಸೆಂಜರ್ ತರಹ ನಟಿಸ್ತಾ ಬಂಗಾರ ಇರೋ ಜಾಗವನ್ನ ಗುರ್ತು ಮಾಡ್ಕೊಂಡಿದ್ದ. ಬಸ್ ಊಟಕ್ಕೆ ನಿಲ್ತಿದ್ದಂತೆ ಬಸ್ಸನ್ನು ಹಿಂಬಾಲಿಸಿಕೊಂಡು ಬಂದಿದ್ದ ಉಳಿದ ಗ್ಯಾಂಗ್ ಮೆಂಬರ್ ಜೊತೆ ಸೇರಿ ಕೇವಲ 2 ನಿಮಿಷದಲ್ಲಿ 90 ಲಕ್ಷದ ಚಿನ್ನವನ್ನ ಹೊತ್ತು ಎಸ್ಕೇಪ್ ಆಗಿದ್ದಾನೆ. ಬಂಗಾರ ಕಳೆದುಕೊಂಡ ಮಹಮ್ಮದ್ ಮತ್ತು ಇರ್ಷಾದ್ ಈಗ ಕಂಗಾಲಾಗಿದ್ದಾರೆ. ಹೋಟೆಲ್ ಸಿಸಿಟಿವಿಯಲ್ಲಿ ಕಳ್ಳರು ಬಸ್ ಹತ್ತೋದು ಮತ್ತು ಬ್ಯಾಗ್ ತಗೊಂಡು ಓಡೋ ದೃಶ್ಯ ಸ್ಪಷ್ಟವಾಗಿ ಕಾಣಿಸ್ತಿದೆ. ಪೊಲೀಸರು ಈಗ ಈ ಕಿಲಾಡಿಗಳನ್ನ ಹಿಡಿಯೋಕೆ ಆಪರೇಷನ್ ಶುರು ಮಾಡಿದ್ದಾರೆ. ಬಸ್ ಹತ್ತೋವಾಗ ಬ್ಯಾಗ್ ಬಗ್ಗೆ ಎಷ್ಟು ಕೇರ್ ತಗೋಬೇಕು ಅನ್ನೋದಕ್ಕೆ ಇದೇ ಸಾಕ್ಷಿ. ಪ್ರಯಾಣದ ವೇಳೆ ಬೆಲೆಬಾಳುವ ವಸ್ತುಗಳನ್ನ ಹೇಗೆ ಜಾಗರೂಕತೆಯಿಂದ ಇಟ್ಕೋಬೇಕು? ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ. ಇಂತಹ ಕ್ರೈಮ್ ಸುದ್ದಿಗಳ ಲೇಟೆಸ್ಟ್ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.